ಇವತ್ತು ಮೀಟಿಂಗ್ ತುಂಬಾ ಚೆನ್ನಾಗಿ ಆಯ್ತು ಕಡೆ. ಆಯ್ತು ರೀ. ಏನೇ ಬೆಳಿಗ್ಗೆ ಏನೋ ಬೈದೆ ಅಂತ ಕೋಪನ ನಿಮ್ಗೆ? ಅಯ್ಯೋ ರಾಮ, ಇವಳಿಗೆ ಕೋಪ ಇನ್ನೂ ಇಲ್ದಿಲ್ಲ. ಸಹನಾ, ಬೆಳಿಗ್ಗೆ ಆಫೀಸ್ ಮೀಟಿಂಗ್ ಟೆನ್ಷನ್ ಇದ್ದೆ ಕಡೆ. ಆಮೇಲೆ ತಣ್ಣೀರ್ ಸ್ನಾನ ಮಾಡಿ ನಮ್ಗೆ ಕೋಪ ನೆತ್ತಿಗೆ ಇತ್ತು ಕಡೆ. ಸಾರಿ ಕಣೆ, ಕೋಪ ಮಾಡ್ಕೊಂಡು ಹೇಗಾಗಿದ್ದೀಯ ನೋಡು. ಇನ್ನೂ ಕೂಡ ಊದಿ ಊದಿ ಹೀಗೆ ಆಗ್ತಿದೀಯ ನೀನು. ಸಾರಿ ಕಣೆ. ಹೋಗ್ರಿ ನೀವು, ಕೂತ್ಕೊಳ್ಳಿ. ಸಹನಾ, ಸಹನಾ, ಏನ್ರಿ ಬೆಳಿಗ್ಗೆ ಹೀಗೆ ಹೀಗೆ ಮಾಡಿ ಏನೋ ಹೇಳ್ತಿದ್ದೀಯಲ್ಲ, ಈಗ ಮುಂದುವರ್ಸು. ಹೋಗ್ರಿ ನೀವು, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಏನೇ ನೀನು. ಸರಿ. ಸಹನಾ, ಶುಂಠಿ ಟೀ ತಗೊಂಡ್ ಬಾರೆ. ತಂದೇರಿ, ತಗೊಳ್ಳಿ. ಸರಿ ರೀ, ಇವತ್ತು ನಿಮ್ಮ ಪ್ರೆಸೆಂಟೇಶನ್ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಒಳ್ಳೇದಾಯ್ತಲ್ಲ, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಸಹನಾ. ಇವತ್ತು ಮೀಟಿಂಗ್ ಎಲ್ಲ ಚೆನ್ನಾಗಿ ಆಯ್ತು ಕಣೆ. ಕ್ಲೈಂಟ್ ಎಲ್ಲ ತುಂಬಾ ಖುಷಿಯಾಗಿದ್ರು. ನಂಗೂ ತುಂಬಾ ಖುಷಿ ಆಯ್ತು ರೀ. ಹೌದಾ, ಯಾರು ಕಾಣ್ತಾ ಇಲ್ಲ ಅಲ್ಲೇ? ಮಕ್ಕಳೆಲ್ಲ ಮಲಗಿದಾರೇನೆ? ಹಾ, ಅಸ್ಸಾಂ ಇಲ್ಲಿ ಸಮೃದ್ಧಿ ವೃದ್ಧಿ ಮಲ್ಕೊಂಡ್ರು ರೀ. ಅಸ್ಸಾಂ ಇದ್ದಾರೆ. ಅವರು ಮಲ್ಕೊಂಡ್ರು. ಇವಳು ಸನ್ನಿಧಿ ಮಾತ್ರ ಓದ್ತಾ ಇದ್ದಾಳೆ ರೂಮಲ್ಲಿ. ಸರಿ. ಡಿನ್ನರ್ ರೆಡಿ ಇದೆ, ಬಿಸಿ ಮಾಡ್ಲಾ? ಡಿನ್ನರ್ ಗಿನ್ನರ್ ಏನು ಬೇಡ ಕಣೆ. ಕ್ಲೈಂಟ್ ಜೊತೆಗೆ ಸ್ವಲ್ಪ ಜಾಸ್ತಿನೇ ತಿನ್ಕೊಂಡ್ ಬಿಟ್ಟೆ ನಾನು. ಡಿನ್ನರ್ ಬೇಡದಿದ್ರೆ ಪರವಾಗಿಲ್ಲ, ರಾತ್ರಿ ಹಸಿವಾಗ್ತದೆ, ಸ್ವಲ್ಪ ಲೈಟ್ ಏನಾದ್ರೂ ತಿನ್ಕೊಂಡು ಮಲ್ಕೊಳ್ಳಿ. ಆಯ್ತು ಕಣೆ. ಏನಿದೆ ಲೈಟ್ ಆಗಿ ಮಾಡಿದ್ದು? ನನ್ಗಂತ ನಾನು ಅವಲಕ್ಕಿ ಚಟ್ನಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಅವಲಕ್ಕಿ ಕಲಸಿ ಬೇಗ ಕೊಡ್ತೇನೆ, ಓಕೆನಾ? ಸರಿ. ಏನೇ ಇವತ್ತು ನೀನು ಅವಲಕ್ಕಿ ತಿಂತಾ ಇದ್ದೀಯಾ? ನಂದು ವೇಟ್ ಜಾಸ್ತಿ ಆಗಿದೆ ರೀ, ಸ್ವಲ್ಪ ಕಡಿಮೆ ಮಾಡೋಣ ಅಂತ ಈಗ ಊಟ ಬಿಟ್ಟಿದ್ದೀನಿ ರಾತ್ರಿದು. ಸರಿಯಾಗಿ ಉದ್ಕೊಂಡ್ ಬಿಟ್ಟಿದೀಯ ನೀನು. ಹೌದು ಕಣೆ. ನೀವು ಹಾಗೆ ಅಂತೀರಾ? ತಗೊಳ್ರಿ. ಅಂದ ಹಾಗೆ ಆ ಗೀಸರ್ ನಮ್ಗೆ ಫೋನ್ ಮಾಡಿದ್ದೇನೆ ನೀನು? ಹೌದು ರೀ, ನಾನು ಫೋನ್ ಮಾಡಿದ್ದೆ. ಅವನು ಹೇಳಿದ ಮೊನ್ನೆ ಅವನ ಅಮ್ಮನಿಗೆ ಹುಷಾರಿರ್ಲಿಲ್ಲಂತೆ, ಹಾಗೆ ಸ್ವಲ್ಪ ವೈರ್ ಲೂಸ್ ಕನೆಕ್ಷನ್ ಇರ್ಬೋದು ಅಂದ. ಲೂಸ್ ಕನೆಕ್ಷನ್? ಅವನ್ ಕರ್ಮ, ಅವನಿಗೆ ಲೂಸು. ಅವ ಎಷ್ಟು ನೆಪ ಹೇಳ್ತಾನೆ ಗೊತ್ತಾ ನಿನ್ಗೆ? ಅವನೊಂದು ಹೇಳ್ತಾನೆ, ನೀನೊಂದು ನಂಬ್ತೀಯ. ಸರಿಯಾಗಿದೆ ಜೋಡಿ. ಬಾಯ್ ಬಿಟ್ರೆ ಸಾಕು, ಸುಳ್ಳಿನ ಸುರಿಮಳೆನೇ ಬಿಡ್ತಾನೆ. ಯಾವಾಗ ಬರ್ತಾನಂತ ಅವನು? ಗೊತ್ತಿಲ್ಲ ರೀ. ಸರಿ ಹೋಯ್ತು, ನಾಳೆ ಅವನಿಗೆ ನಾನೇ ಫೋನ್ ಮಾಡ್ತೇನೆ. ಅವನಿಗೆಲ್ಲ ಬಿಡಿಸ್ತೇನೆ ನಾಳೆ. ಬೇಡ ರೀ, ಅವನ ಅಮ್ಮನಿಗೆ ಹುಷಾರಿಲ್ಲ ಅಂತೆ, ನೀವು ಜಾಸ್ತಿ ಜೋರು ಮಾಡಬೇಡಿ ಅವನಿಗೆ. ಏನೇ ನೀನು? ಅವ 300 ರೂಪಾಯಿ ಸರಿಯಾಗಿ ಪಂಗನಾಮ ಹಾಕಿದ್ದಾನೆ ನಿನ್ಗೆ. ಅವನು ಹೇಳಿದೆಲ್ಲ ನೀನ್ ನಂಬಿಡ್ತೀಯ. ಏನ್ ಹೇಳಿದ ಅವನ್ ನಿನ್ಗೆ? ಅಮ್ಮನಿಗೆ ಹುಷಾರಿಲ್ಲ ಅನ್ನ. ಅವನ ಅಮ್ಮ ಸತ್ತು 10 ವರ್ಷ ಆಯ್ತು ಕಣೆ. ಅವನೊಂದು ಹೇಳ್ತಾನೆ, ನೀನೊಂದು ಕೇಳ್ಬಿಡ್ತೀಯ. ಏನು ಏನ್ ಹೇಳ್ತಾ ಇದ್ರಿ? ಸತ್ತು 10 ವರ್ಷ ಆಯ್ತು? ಎಂತ ಜನರಿದ್ದಾರಿ, ಅಮ್ಮನ ಹೆಸರಲ್ಲೂ ಸುಳ್ಳು ಹೇಳಿ ದುಡ್ಡು ಮಾಡ್ತಾರ? ನೀನೊಂದು ಬಾವಿಯೊಳಗಿನ ಕಪ್ಪೆ. ಪ್ರಪಂಚದ ಜ್ಞಾನನೇ ಇಲ್ಲ ನಿನ್ಗೆ. ಸರಿ, ಇನ್ನು ಮುಖ ಮಾಡಿಸ್ಬೇಡ, ಅವಲಕ್ಕಿ ತಿನ್ನು. ಆಯ್ತು ರೀ. ಏನದು ಶಬ್ದ? ಇದು ಹೇಗೆ ಓಪನ್ ಇದೆ? ಯಾರಿದು
ಬೇರೆ ಓಪನ್ ಮಾಡಿದರೆ ಇಲ್ಲ. ಎಲ್ಲೋಯ್ತು ಎಲ್ಲೋಯ್ತು? ಕಳ್ಳ 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 ಇಡು ಇಡು ಕನಸು ಕನಸು. ಸಹನಾ, ಅಮ್ಮ ಸಹನಾ, ಸಹನಾ, ಏನ್ ಬೇಕಪ್ಪ? ಏನಾದ್ರೂ ಬೇಕಿತ್ತೇನಪ್ಪ? ನಿನ್ನ ಹೆಸರು ಸಹನಾನೇನೋ? ನಿನ್ನನ್ ಕದ್ದಿದ್ದೆ ನಾನು? ಹೌದು, ನನ್ನನ್ನೆಲ್ಲಿ ಕರಿತೀರಿ ನೀವು? ಅವಳನ್ನ ಅಲ್ವಾ ಕರೆಯೋದು? ಸಹನಾ, ನಿನ್ ಮುದ್ದಿನ ಮಾವ ಕರಿತಾ ಇದ್ದಾರೆ ನೋಡು. ಏನ್ ಬೇಕಂತ ಕೇಳು. ಬಂದೆ ಮಾವ ಬಂದೆ. ಏನ್ ಬೇಕಿತ್ತು ನಿಮ್ಗೆ? ಇದೊಂದು ಗೂಬಿ ಇಲ್ಲೇ ಕೂತಿತ್ತು. ಊಟಕ್ಕೆ ಏನ್ ಮಾಡಿದ್ಯೆ? ಇವತ್ತು ನಾನು ಟೊಮೆಟೊ ಸಾರು ಬೆಂಡೆಕಾಯಿ ಹುಡಿ ಮಾಡಿದೀನಿ ಮಾವ. ಅಯ್ಯೋ ಸಹನಾ, ಬೆಂಡೆಕಾಯಿ ಗೊಜ್ಜುನಾ? ಅದು ಬೇಡ ಕಣೆ, ನಂಗೆ ಹಾಗಲಕಾಯಿ ಗರಿಗರಿಯಾಗಿ ಬಜ್ಜಿ ಮಾಡಿಕೊಡಿ. ನಂಗೆ ಹಾಗಲಕಾಯಿ ಬಜ್ಜಿ ತಿನ್ಬೇಕೇಳಿ ಆಸೆ ಆಗಿದೆ ಕಣೆ. ಅದ್ರೊಟ್ಟಿಗೆ ಅಪ್ಪಿ ಪಾಯಸನು ಮಾಡಿಕೊಡಿ. ಅಯ್ಯೋ ಮಾವ, ಮೆತ್ತಗೆ ಮಾತಾಡಿ, ಮೆತ್ತಗೆ ಕೇಳಿದ್ರೆ ಈಗ ಬೊಬ್ಬೆ ಹೊಡಿತಾರ ಅವರು. ನೀನೇನೆ ಮೆತ್ತಗೆ ಮೆತ್ತಗೆ ಅಂತ ಹೇಳ್ತಾ ಇದ್ದೀಯಾ? ನನಗೆಲ್ಲ ಕೇಳಿಸ್ತು. ಅಪ್ಪಿ ಪಾಯಸ ಅಂತೆ, ಅಪ್ಪಿ ಪಾಯಸ. ಶುಗರ್ ಎಷ್ಟಿದೆ ಅಂತ ಗೊತ್ತಿದೇನಪ್ಪ ನಿನಗೆ? ದಿನಕ್ಕೆ 4-5 ಮಾತ್ರ ತಿಂತೀರಾ, ಆದ್ರೂ ನಿಮ್ಗೆ ಬುದ್ಧಿ ಬಂದಿಲ್ಲ ಅಲ್ವಾ? ಏನ್ ನೀವು ಮಕ್ಕಳ ತರ ಮಾಡ್ತಾ ಇರ್ತೀರಾ? ಅದಕ್ಕೆ ತಕ್ಕ ನೀನಿದ್ದೀಯ ಸಹನಾ. ಅಪ್ಪ ಹೇಳಿದಾಗೆ ತಕ್ಕತಯ್ಯ ಅಂತ ಕುಣಿತಾ ಇರ್ತೀಯ. ಅವರಿಗೆ ನಾನು ಹೇಳಿದ್ದೆ ದಿನಕ್ಕೆ 1 ಅವರ್ ವಾಕಿಂಗ್ ಮಾಡಿ ಅಂತ. ಮಾಡ್ತಾರ ಅವರು? ಸಹನಾ ಕೈಯಲ್ಲಿ ಮಾಡಿಸೋದು, ನೀವು ಬ್ಯಾಟಿಂಗ್ ಮಾಡೋದು, ಆಮೇಲೆ ಬಿತ್ಕೊಳ್ಳೋದು, ಇದೇ ಆಯ್ತು ನಿಮ್ದು ಜೀವನ. ಹೆಲ್ತ್ ಬಗ್ಗೆ ಸ್ವಲ್ಪ ಆದ್ರೂ ಕಾಳಜಿ ತಗೊಳ್ಬೇಕಲ್ವೇನಪ್ಪ? ನನ್ಗೆ ಎಷ್ಟು ಬೇಸರ ಆಗುತ್ತೆ ನೀವು ಹೀಗೆಲ್ಲ ಮಾಡಿದ್ರೆ. ಏನು ಮಗ, ಕಾಳಜಿ ತಗೊಳ್ತಾ ಇದ್ದೇನಲ್ಲ ಮಗ. ನೀನೇ ತಾನೇ ಹೇಳಿದ್ದು ಹಾಗಲಕಾಯಿ ತಿನ್ಬೇಕೇಳಿ. ಅದಕ್ಕೆ ಹೇಳಿದ್ದೆ ಹಾಗಲಕಾಯಿ ಮಾಡಕ್ಕೆ ಸಹನನ್ಗೆ. ಹಾಗಲಕಾಯಿ ಹೇಳಿದ್ದೆ ನಾನು, ಜ್ಯೂಸ್ ಮಾಡಿ ಕುಡೀರಿ ಅಂತ. ಹಾಗಂತ
ಕರ್ದು ತಿನ್ಲಿಕ್ಕೆ ಹೇಳಲಿಲ್ಲ ನಾನು ನಿಮ್ಗೆ. ಹಾಗಲ್ಕಾಯಿ ಬಜ್ಜಿ ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ವೇನಪ್ಪ? ನನ್ಗೆ ಏನೋ ಮಗ ಅದು ಸ್ಟ್ರಾಲು ಗೀಲು ನನ್ಗೇನು ಇಲ್ಲ. ನನಗೆ ಏನಾಗ್ಬೇಕು ಮಗ, ಇನ್ನು ಜೀವ ಇರುವ ತನಕ ಚೆನ್ನಾಗಿ ತಿನ್ನೋದು ಅಷ್ಟೇ. ಅಯ್ಯೋ ಅಪ್ಪ, ನಿಮ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಸಾನ, ನಿಂಗಾದ್ರೂ ಬುದ್ಧಿ ಬೇಡವೇನೆ? ಅಯ್ಯೋ, ಹಾಗೆಲ್ಲ ತುಂಬ ರೇಗ್ಬೇಡ್ರಿ ಮಾವಂಗೆ. ನಾನು ಎಲ್ಲ ಕ್ಯಾರ್ ತಗೊಳ್ತಾ ಇದ್ದೀನಿ. ಇನ್ಸುಲಿನ್ ಎಲೆ ಕೊಡ್ತಾ ಇದ್ದೀನಿ, ರಾಗಿ ಗಂಜಿ ಮಾಡಿ ಕೊಡ್ತಿದ್ದೀನಿ, ಕೈ ಬೇವಿನ ಕಷಾಯ ಕೊಡ್ತಿದ್ದೀನಿ. ನಾನು ಕ್ಯಾರ್ ತಗೊಳ್ತಾ ಇದ್ದೀನಿ ರೀ, ನೀವು ರೇಗ್ಬೇಡಿ. ನಾನು ಇವಳ ಮಾವನಿಗೆ ಏನಾದ್ರೂ ಹೇಳಿದ್ರೆ ಇವಳದು ಶುರು ಆಗ್ತದೆ. ನೋಡಿ ನಿನ್ ಗಂಡನ ಅವತಾರ, ಯಾವಾಗ್ಲೂ ಹುಡುಕ್ತಾ ಇರ್ತಾನೆ ನಿನ್ನ ಹತ್ರ ಜಗಳ ಆಡೋಕೆ. ಅಯ್ಯೋ ಇರ್ಲಿ ಬಿಡಿ ಮಾವ, ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ ತುಂಬಾ ಪ್ರೀತಿ ನೀವಂದ್ರೆ, ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದಾರೆ ಅವರು. ನೀನು ಎಷ್ಟು ಕೆಲಸ ಮಾಡ್ತಿ ಕಣೆ, ಯಾರಿಗೂ ನಿನ್ ಮೇಲೆ ಚೂರೂ ಅಕ್ರೆ ಇಲ್ಲ. ಮಾವ, ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಮಾವ. ಏನೀಗ ನಿಮ್ಗೆ ಹಾಗಲಕಾಯಿ ಬಜ್ಜಿ ತಾನೆ, ಒಂದೇ ಪೀಸು ಮಾಡಿಕೊಡ್ತೀನಿ. ಅಪ್ಪಿ ಪಾಯಸನೂ ಮಾಡಿಕೊಡ್ತೀನಿ ಶುಗರ್ಲೆಸ್ ಹಾಕಿ. ನೀವು ಸ್ವಲ್ಪನೇ ತಿನ್ಬೇಕು. ಆಯ್ತು ಕಣೆ, ಆಯ್ತು. ಭಾರಿ ಖುಷಿ ಆಯ್ತು ನನಗೆ. ಆಯ್ತು ಮಾವ, ನಾನೆಲ್ಲ ರೆಡಿ ಮಾಡ್ತೀನಿ. ಇಂಥ ಸೊಸೆಯನ್ನ ಪಡೆಯೋದಕ್ಕೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನು. ಎರಡೂವರೆಗೆ ಬರ್ತೀನಿ ಅಂದಿದ್ಲು, ಇನ್ನೂ ಕಾಣ್ಲಿಕ್ಕಿಲ್ಲ. ಎಲ್ಲ ಹೋದ್ಲಿ ಇವಳು? ಮತ್ತೆ ಅತ್ತೆ ಮಾವ ಎಲ್ಲ ಬರ್ತಾರೆ, ಹೊರಗಿನ ಮಾತಾಡಕ್ಕಾಗಲ್ಲ. ಎಲ್ಲ ಹೋದ್ಲಪ್ಪ? ಸಹನಕ್ಕ, ಅಯ್ಯೋ ಅನುಷ್ಕಾ, ಇಷ್ಟು ಲೇಟಾ? ಯಾವಾಗದಿಂದ ಕಾಯ್ತಿದ್ದೀನಿ ಕಣೆ. ಸಾರಿ ಅಕ್ಕ, ಏನ್ ಲೇಟ್ ಆಯ್ತು? ಮದ್ವೆ ಮನೆಗೆ ಹೋಗಿ ಬಂದೆ. ಓ, ಬಾ ಬಾ ಕೂತ್ಕೋ. ಆವಾಗಿಂದ ಕಾಯ್ತಾ ಇದ್ಯಕ್ಕ? ಹಾ, ಎಷ್ಟು ದಿನ ಆಯ್ತು ಕಣೆ ನಿನ್ನನ್ನು ನೋಡದೆ. ಹಿರೇನು ಸ್ವಲ್ಪ ನೀರ್ ತರ್ಲಾ? ಬೇಡ ಅಕ್ಕ, ಇವಾಗಷ್ಟೇ ಮದ್ವೆ ಮನೆಯಿಂದ ಊಟ ಮಾಡಿ ಮಜ್ಜಿಗೆ ಕೊಡ್ಕೊಂಡು ಬಂದೆ. ಎಷ್ಟು ಸಮಯ ಆಯ್ತಕ್ಕ ನಿಮ್ಮನ್ನ ನೋಡ್ದೆ. ಹೇಗಿದ್ದೀರಿ ಸಹನಕ್ಕ? ನಂಗೇನಾಗಿದೆಯಾ ಅನು? ಗುಣ್ಗುಣ್ಗ ಆಗಿದ್ದೀನಿ ನೋಡಿ. ನಂಗೇನಾಗಿದೆ? ನೀನ್ ಹೇಗಿದ್ದಿ ಹೇಳು? ನಾನ್ ಚೆನ್ನಾಗಿದ್ದೀನಿ ಸಹನಕ್ಕ. ಮತ್ತೆ ನಿಮ್ ಮಕ್ಳೆಲ್ಲ ಹೇಗಿದ್ದಾರೆ? ಮನೆಯವ್ರು ಹೇಗಿದ್ದಾರೆ? ಮಕ್ಕಳು ಆರಾಮಾಗಿದ್ದಾರೆ, ಇವರು ಆರಾಮಾಗಿದ್ದಾರೆ. ನಿನ್ ಮಗಳು ಹೇಗಿದ್ದಾಳೆ ಕಣೆ? ಮಗಳು ಚೆನ್ನಾಗಿದ್ದಾಳೆ ಸಹನಕ್ಕ. ಅವಳಿವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದಾಳೆ. ಶಾಲೆ ಡ್ಯಾನ್ಸ್ ಕ್ಲಾಸು, ಅವಳು ಅದ್ರಲ್ಲೇ ಬ್ಯುಸಿ ಆಗಿರ್ತಾಳೆ. ಅಯ್ಯೋ, ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೇನೆ? ತುಂಬಾನೇ ಖುಷಿ ಆಯ್ತು ಕಣೆ. ನನ್ನ ಮಗಳು ಸಮೃದ್ಧಿಗೆ ಎಷ್ಟು ಹೇಳಿದ್ರು ಅವಳು ಇಂಟ್ರೆಸ್ಟೇ ತೋರ್ಸಲ್ಲ ಕಣೆ. ನಿನ್ ಮಗಳು ನನ್ನ ಮಗಳ ತರಾನೇ, ಅವಳಾದ್ರೂ ಡ್ಯಾನ್ಸ್ ಚೆನ್ನಾಗಿ ಕಲಿ. ದೇವ್ರು ಒಳ್ಳೇದ್ ಮಾಡ್ಲಿ ಕಣೆ. ಹೌದಕ್ಕ, ಇನ್ನೊಂದ್ಸಲ ಬರುವಾಗ ಅವಳನ್ನ ಕರ್ಕೊಂಡ್ ಬರ್ತೇನೆ ಆಯ್ತಾ? ಅವಳು ಸಹ ನಿಮ್ಮನ್ನ ನೋಡ್ಬೇಕು ಅಂತ ಇರ್ತಾಳೆ. ಹೌದು, ಅವಳನ್ನು ನೋಡದೆ ಎಷ್ಟು ಸಮಯ ಆಯ್ತು. ಕರ್ಕೊಂಡ್ ಬಾ. ಇನ್ನೇನು ವಿಶೇಷ ಅನು? ಮತ್ತೇನಿಲ್ಲ ಸಹನಕ್ಕ, ದೇವ್ರ ದಯಿಂದ ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ನನ್ನ ಪಾರ್ಲರ್ ಕೂಡ ಚೆನ್ನಾಗಿ ನಡೀತಿದೆ. ಪಾರ್ಲರ್ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿದೆ. ಹೌದೌದು, ಚೆನ್ನಾಗಿ ನಡೀಲಿ. ನೀನ್ ಕಳಿಸುವ ಫೋಟೋ ಎಲ್ಲ ನೋಡ್ತಾ ಇರ್ತೀನಿ. ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತೀನಿ ನೀನು. ಸನ್ನಿಧಿ ಮದುವೆಗೆ ನೀನೇ ಬಂದು ಎಲ್ಲ ಮೇಕಪ್ ಮಾಡ್ಬೇಕು ಅನು. ಅದು ನೀವು ಕೇಳುವ ವಿಷಯನ ಸಹನಕ್ಕ? ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಾನೇ ಬರ್ತೇನೆ. ಸಹನಕ್ಕ, ನನ್ಗೆ ನಿಮ್ಮ ಮೇಲೆ ತುಂಬಾ ಬೇಜಾರು. ಯಾಕೆ ಅನು? ಏನಾಯ್ತು? ಯಾಕೆ ಬೇಜಾರು? ಅಲ್ಲ ಸಹನಕ್ಕ,
ನೀವೊಂದು ಬಾವಿಯೊಳಗಿನ ಕಪ್ಪೆ ತರ ಮನೆಯಲ್ಲೇ ಇರ್ತೀರಲ್ವಾ, ಬೇಜಾರಾಗುದಿಲ್ವಾ ನಿಮ್ಗೆ? ಎಷ್ಟು ಸಲ ನಾನ್ ಕರ್ದೆ ನಿಮ್ಮನ್ನ ನಮ್ಮನೆಗೆ ಬನ್ನಿ ಅಂತ, ಒಂದ್ಸಲನೂ ನೀವು ಬರ್ಲಿಲ್ಲ ಅಲ್ಲ, ಅದಕ್ಕೆ ನಮ್ಗೆ ಬೇಜಾರು. ಹೋಗಿ ಸಹನಕ್ಕ, ಇನ್ ಮುಂದೆ ನಾನು ಇಲ್ಲಿ ಬರಲ್ಲ ನೋಡಿ. ಅಯ್ಯೋ ಅನುಷ್ಕಾ, ಬೇಜಾರ್ ಮಾಡ್ಬೇಡ್ವೆ. ನಿಂಗೆ ಗೊತ್ತಿದೆ ಅಲ್ಲ ನಮ್ಮ ಮನೆ ಕತೆ. ಮನೆಯೊಳಗೆ ಏನ್ ಬೇಜಾರ್ ಕಣೆ, ಮಾಡ್ಲಿಕ್ಕೆ 1000 ಕೆಲಸ ಇದೆ. ಮಕ್ಕಳದ ಕೆಲಸ, ಗಂಡನ ಕೆಲಸ, ಅತ್ತೆ ಮಾವನ ಕೆಲಸ. ನನ್ನ ಬಗ್ಗೆ ಚಿಂತೆ ಮಾಡಕ್ ಸಮಯನೇ ಸಿಕ್ಕಲ್ಲ. ಅನು ದಯವಿಟ್ಟು ಬರಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೆ. ನೀನೇ ನನ್ನ ಜೀವದ ಗೆಳತಿ, ಬೇರೆ ಯಾರು ಇಲ್ಲ ನನ್ನ ಬಗ್ಗೆ ನನಗೆ ಹೇಳ್ಕೊಳ್ಳೋಕೆ. ಅಯ್ಯೋ ಸಹನಕ್ಕ, ಬೇಜಾರ್ ಮಾಡ್ಕೊಡ್ಬೇಡಿ, ನಾನ್ ತಮಾಷೆ ಮಾಡಿದೆ ಸುಮ್ನೆ ಅಷ್ಟೇ. ನೀವು ಬರ್ತಿದ್ರು ನಾನ್ ಬರ್ತಾ ಇರ್ತೇನೆ. ಹೌದು ಕಣೆ, ನೀ ಬರ್ತಾ ಇರು. ಆದ್ರೆ ಸಹನಕ್ಕ, ನೀವು ಮುಂಚಿನ ತರ ಇಲ್ವೇ ಇಲ್ಲ. ಇವಾಗ ಬೇರೆನೇ ಆಗಿದ್ದೀರಾ. ನಮ್ದು ಹಿಂದಿನ ದಿನಗಳನ್ನು ನೆನಪಿಸಿದ್ರೆ ಎಷ್ಟೊಂದು ಖುಷಿ ಆಗ್ತದೆ ಸಹನಕ್ಕ. ನೀವೀಗ ಮುಂಚಿನ ತರನೇ ಆಗ್ಬೇಕಂತ ನನಗೆ ಆಸೆ ಸಹನಕ್ಕ. ಅನು, ಆ ಹಿಂದಿನ ಜೀವನನೇ ಬೇರೆ, ಈಗ ಇದು ಜೀವನ. ನೀನು ಆ ಹಿಂದಿನ ವಿಷಯವೆಲ್ಲ ಇಲ್ಲಿ ಮಾತಾಡಬೇಡ. ಯಾರಾದ್ರೂ ಕೇಳಿದ್ರೆ ತುಂಬಾ ಕಷ್ಟ ಕಣೆ. ಏನ್ ಸಹನಕ್ಕ, ನೀವ್ ಇನ್ನೂ ಆ ವಿಷಯ ಯಾರಿಗೂ ಹೇಳಿಲ್ವಾ? ಅಯ್ಯೋ ಬಿಡೆ ಅನು, ಅದು ಮುಗ್ದು ಹೋದ ಕತೆ. ಅದೀಗ ಹೇಳಿ ಏನ್ ಪ್ರಯೋಜನ? ಅಯ್ಯೋ ಬಿಡಿ ಸಹನಕ್ಕ ಆ ವಿಷಯ. ಅಯ್ಯೋ ಮರ್ತೇ ಬಿಟ್ಟಿದೆ, ಅಮ್ಮ ನಿಂಗಂತ ಹಲ್ವಾ ಕೊಟ್ಟು ಕಳಿಸಿದ್ದಾರೆ. ನಿಮ್ಗೆ ಇಷ್ಟ ಅಲ್ವಾ ಬಾಳೆಹಣ್ಣಿನ ಹಲ್ವಾ ಅಂದ್ರೆ? ಓ ಹೌದಾ, ಥ್ಯಾಂಕ್ ಯು. ನಿಮ್ಮಮ್ಮಂಗೆ ನಾನಂದ್ರೆ ಎಷ್ಟು ಪ್ರೀತಿ. ಮೊದಲು ಹಾಗೆ ಅಲ್ಲ, ಯಾವಾಗಲೂ ಮಾಡಿದ್ದನ್ನೆಲ್ಲ ನಂಗೆ ಕೊಡ್ತಿದ್ರು. ಅದು ಹಿಂದಿನ ದಿನಗಳನ್ನು ನೆನಪಿಸಿದ್ರೆ ತುಂಬಾನೇ ಮನಸ್ಸು ಭಾರ ಆಗ್ತಿದೆ ಕಣೆ. ಮರೆಯಲಾಗದ ಸಿಹಿ ನೆನಪುಗಳು, ನನ್ನ ಜೀವನದ ಮುಗಿದ ಕತೆ. ಏನೇ ಸಿಹಿ ನೆನಪು, ಮರೆಯಲಾಗದ ಕತೆ? ನನ್ಗೂ ಸ್ವಲ್ಪ ಹೇಳೆ. ರೀ, ನೀವ್ ಯಾವಾಗ ಬಂದ್ರಿ? ರೀ, ಅದು ಏನಂದ್ರೆ ಅದೇನಿಲ್ಲ ಅಣ್ಣ, ಅದು ನಮ್ ಸ್ಕೂಲ್ ಮೆಮೊರೀಸ್ ಅಣ್ಣ. ಫ್ಲಾಶ್ ಬ್ಯಾಕ್ ಆಗ್ತಾ ಉಂಟು ಅವಳಿಗೆಲ್ಲ. ಹೌದಾ ಅನು, ಇಷ್ಟೇನಾ? ಮತ್ತೆ ಸಹನ, ಇಷ್ಟೊಂದು ಹೇಳಲಿಕ್ಕೆ ನೀನೇ ಅಷ್ಟೊಂದು ತಗೋತಾ ಇದೀಯಾ? ಅಯ್ಯೋ ಅಣ್ಣ, ಸಹನಕ್ಕ ವಿಷಯ ನಿಮ್ಗೆ ಗೊತ್ತಿಲ್ವಾ? ನಿಮ್ಮನ್ನ ನೋಡಿದ ತಕ್ಷಣ ಎಲ್ಲಾನು ಮರ್ತು ಬಿಡ್ತಾಳೆ ಅವಳು. ಏನೇ ಅನು, ಕಾಲು ಇಳಿಯೋದು ನೀನು ಇನ್ನೂ ಬಿಟ್ಟಿಲ್ಲ ಅಲ್ಲ? ಸರಿ ಕೂತ್ಕೋ. ಹೇಗಿದ್ಯಾ ನೀನು? ಬಹಳ ಅಪರೂಪ, ಎಲ್ಲಿ ಮನೆಯವ್ರು ಬಂದಿಲ್ವಾ? ಅಯ್ಯೋ ಇಲ್ಲ ಅಣ್ಣ, ಅವ್ರು ತುಂಬಾ ಬ್ಯುಸಿ. ನಾನು ಇಲ್ಲೇ ಮದ್ವೆಗೆ ಬಂದಿದ್ದೆ, ಹಾಗೆ ಸಹನಕ್ಕನ್ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ. ಹೌದೇನೆ? ಸಹನ, ಅನುಗೆ ತಿಂಡಿ ಏನಾದ್ರೂ ಕೊಟ್ಟಿಯಾ? ಇಲ್ಲ ರೀ, ಮದ್ವೆ ಊಟ ಮಾಡ್ಕೊಂಡು ಬಂದಿದ್ದಾಳೆ ಅವಳು, ಬೇಡ ಅಂದ್ಲು. ಸರಿ, ಹಾಗಾದ್ರೆ ನಾನು ಒಂದು ಚಾ ಮಾಡ್ಕೊಂಡ್ ಬಾ. ಆಯ್ತು ರೀ. ರೀ ತಗೊಳ್ರಿ, ಟೀ ತಗೊಳ್ಳಿ. ಸಹನ, ಯಾಕೆ ಹೀಗೆ ತಗೊಂಡ್ ಬಂದಿದ್ದೀಯಾ? ಚಾ ಏನ್ ತಗೊಂಡ್ ಬರ್ಬೇಕಲ್ಲ? ಬಿಸಿ ಇದೆ. ಏನೇ ಒಂದೇ ಗ್ಲಾಸ್ ತಗೊಂಡ್ ಬಂದಿದ್ದೀಯಾ? ಅವಳಿಗೆ ಏನಾದ್ರೂ ಕೊಡು. ಇಲ್ಲ ರೀ, ಅವಳು ಚಿಕ್ಕಂದಿಂದು ಟೀ ಕುಡಿಯಲ್ಲ, ನಂಗೆ ಗೊತ್ತಿದೆ. ಭಾರಿ ದೋಸ್ತಿ ಕಣೆ ನಿಮ್ದು. ನಮ್ ದೋಸ್ತಿ ಹಾಗೆ ಅಣ್ಣ. ಆಯ್ತು, ಹಾಗಾದ್ರೆ ನಾನ್ ಬರ್ತೀನಿ ಅಣ್ಣ. ಆಯ್ತಾ? ಸರಿ, ಬರ್ತಾ ಇದೆ. ಓಕೆ, ಬರ್ತೀನಿ ಸಹನಕ್ಕ. ಬರ್ತಾ ಇರ್ಕಣಿ. ಆಯ್ತು, ಬಾಯ್. ನಾನು ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತಲ್ಲ ಕಣೆ. ಬೇಡ ಸಹನಕ್ಕ, ಅಣ್ಣ ಬಂದಿದ್ದಾರಲ್ಲ, ಇನ್ನೊಂದಿನ ಖಂಡಿತ ಬರ್ತೇನೆ. ಬೇಗ ಬಾ. ಆಯ್ತು ಆಯ್ತು, ಓಕೆ ಬಾಯ್. ಅನುಷ್ಕ ಬಂದಾಗ್ಲೆಲ್ಲ ನನ್ನ ಹಿಂದಿನ ಜೀವನದ
ಮೇಲ್ಕು ನನ್ನ ಕಣ್ಣೆದುರಿಗೆ ಬಂದಾಗ್ತದೆ. ಹಿಂದಿನ ಹಾಗೇ ಇರ್ಬೇಕಂತಾಳವಳು. ಅದೆಲ್ಲ ನನಗೀಗ ಸಾಧ್ಯನಾ? ನನ್ನ ಜೀವನದಲ್ಲಿ ಏನೀಗ ಬಂದಿದೋ ಅದನ್ನೇ ನಾನು ಸ್ವೀಕರಿಸಬೇಕಲ್ಲ. ದೇವರ ದಯದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ನನಗೆ. ಚಿನ್ನದಂಥ ಗಂಡ, ಮುತ್ತಿನಂಥ ಮಕ್ಕಳು, ಅತ್ತೆ ಮಾವ ಎಲ್ಲರೂ ಇದ್ದಾರೆ. ಬೇಕಾದದೆಲ್ಲ ಇದೆ, ಸುಖ ಸಂತೋಷ. ಆದರೆ ಏನು ಮಾಡಲಿ, ನನ್ನ ಅತ್ಯಮೂಲ್ಯವಾದದ್ದನ್ನೇ ದೇವರು ಕಸಿದುಕೊಂಡಲ್ಲ. ಜೀವನದಲ್ಲಿ ಎಲ್ಲ ಇದ್ರೂ ಏನೋ ಒಂದು ಕಳ್ಕೊಂಡ ಅನುಭವ. ದೇವರು ಎಲ್ರಿಗೂ ಎಲ್ಲವನ್ನು ಕೊಡುವುದಿಲ್ಲ. ಏನು ಮಾಡಲಿ?